ಡೈಲಿ ಗಂಗಾ ನದಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕೈಯಲ್ಲಿರುವಂಥ ಜೋಳಿಗೆ ಬೆತ್ತ ನದಿ ಒಂದು ಮೇಲಿಟ್ಟು ಸ್ನಾನ ಪೂಜೆ ಮಾಡ್ತಿದ್ರು. ಸ್ನಾನ ಪೂಜೆ ಮಾಡುವಾಗ ಅವರ ಬೆತ್ತ ಉತ್ತರಕಾಶಿಯಲ್ಲಿ ಕಳೆದೊಯ್ಬೇಕು. ಉತ್ತರಕಾಶಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನು ಮಾಡ್ತೇವೆ, ಋಷಿಮುನಿಗಳು ಲೋಕ ಸಂಚಾರ ಅಂತ ಹೇಳ್ತಾರೆ. ಲೋಕ ಸಂಚಾರಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಆ ಉತ್ತರಕಾಶಿ ಗಂಗಾ ನದಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ್ತದೆ. ಈ ಕಲ್ಯಾಣಿಯಲ್ಲಿ ತೇಲಾಡೋದು ನೋಡಿ, ನಾನು ಉತ್ತರಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಎಲ್ಲಿದೆ ಅಂತಂದು ಆಗ ಋಷಿಮುನಿಗಳು ಆಗ ಉತ್ತರಕಾಶಿ ಜಲಮಾರ್ಗವಾಗಿ ಬಂದೈತಂದ್ರೆ ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕ್ಷೇತ್ರೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾನು